ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ ಬಿಜೆಪಿ ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ಜ್ಞಾನವನ್ನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ,
ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನವನ್ನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು
ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನವನ್ನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ ಅವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ.
ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟು ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಾ ಇದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ ಅವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗ್ಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗ್ಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ?
ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಲಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿಗೆ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟು ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು ಅಂತ, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿಗೆ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟು ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ.
ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ ಬಿಜೆಪಿ ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ
ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJP-ಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ. ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP-ಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನವನ್ನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ. ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಾ ಇದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ. ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJP-ಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು
ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದ್ದೇನೆ, ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ.
ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ.
ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿಗೆ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟು ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ ಅವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗ್ಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗ್ಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿಗೆ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟು ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ.
ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ ಬಿಜೆಪಿ ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ,
ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ. ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನವನ್ನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ. ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು
ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ.
ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗ್ಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗ್ಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ?
ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಲಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ.
ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ ಬಿಜೆಪಿ ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನವನ್ನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನೋ ಕೊಟ್ರಿ. ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ
ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು
ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಾ ಇದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ.
ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿಗೆ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದ್ದೇನೆ, ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ?
ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಲಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತೆ ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗ್ಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗ್ಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ.
ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ ಬಿಜೆಪಿ ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಾ ಇದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ
ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJP-ಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP-ಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವು ಏನೋ ಕೊಟ್ರಿ. ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಾ ಇದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ. ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJP-ಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು
ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಅನ್ನು ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ.
ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ?
ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಲಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತೆ ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗ್ಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗ್ಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ.
ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ ಬಿಜೆಪಿ ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನವನ್ನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ
ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJP-ಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP-ಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವು ಏನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿಗೆ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ ಅವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJP-ಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು
ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ.
ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಾ ಇದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ?
ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಲಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ, ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನವನ್ನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ.
ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ ಅವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ ಬಿಜೆಪಿ ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗ್ಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗ್ಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು. ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆತಟ್ಟೆ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಆ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ ಅವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ
ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದ್ದೇನೆ, ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತ್ತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನವನ್ನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು BJP ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, BJP ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ. ಇದ್ರೆ ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ, ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡ್ಲಿ. ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿನ್ನವರ 10% ವೋಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ, ಪ್ರವೀಣ್ ವಾಲ್ಕೆ, ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದ್ದೇನೆ, ಅದ್ರಲ್ಲಿ ಬರ್ದಾಗೇನೆ ಎಲ್ಲ BJPಯೇತರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು
ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ. ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ. ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ನಾನು ಈ ಮೂಲಕ ದಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನೋ ಕೊಟ್ರಿ, ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿಗೆ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ,